ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದ ಪ್ರಯುಕ್ತ ನಡೆಯುತ್ತಿರುವಂತಹ ವಿಶೇಷವಾದಂತಹ ಅನ್ನದಾನದ ಸೇವೆ ಸುಪ್ರಸಾದ ಭೋಜನ ಶಾಲೆ. ಈ ಭೋಜನಾಲಯದ ಒಳಭಾಗದಲ್ಲಿ ಇದೀಗ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಸೇರಿಕೊಂಡಿರುವಂಥದ್ದು. ಆ ಭಕ್ತರು ಸೇರಿಕೊಂಡು ಈ ಒಂದು ಸೇವೆಯನ್ನು ಮಾಡ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹುದೊಡ್ಡ ಸಂಖ್ಯೆಯಲ್ಲಿ ಸೇವಾ ಕಾರ್ಯದಲ್ಲಿ ತೊಡಗಿಕೊಂಡಿರುವಂತಹ ಭಕ್ತವೃಂದ, ಅದರ ಜೊತೆಗೆ ಈ ಒಂದು ಊಟಕ್ಕೆ ಬರೋರನ್ನು ಸರಿಯಾದ ಒಂದು ವ್ಯವಸ್ಥಿತವಾಗಿ ಅವರನ್ನು ಕಳುಹಿಸಿಕೊಡುವಂಥ ನಿಟ್ಟಿನಲ್ಲಿ ಸೇವೆಯನ್ನು ಗೈತಿರುವಂಥದ್ದು. ಒಟ್ಟು 8 ಕೌಂಟರ್ನಲ್ಲಿ ಅನ್ನ ಬಡಿಸುವಂತಹ ಕಾರ್ಯ ಆಗ್ತಾ ಇದೆ. ಆ ಎಲ್ಲ ಕಾರ್ಯದಲ್ಲಿಯೂ ಕೂಡ ನಿರಂತರವಾಗಿ ಒಂದು ಸ್ವಯಂ ಸೇವಕರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಬಹಳ ವಿಶೇಷವಾಗಿ ಈ ಒಂದು ಸೇವಾ ಮನೋಭಾವದಿಂದ ಎಲ್ಲರೂ ಕೂಡ ಈ ಒಂದು ಅನ್ನದಾನದ ಸೇವೆಯಲ್ಲಿ ನಿರತರಾಗಿದ್ದಾರೆ. ಈಗ ತಾವು ನೋಡ್ತಾ ಇರ್ಬೋದು, ಬಹುದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಒಂದು ಅನ್ನದಾನದ ಸೇವೆ ನಡೀತಾ ಇರುವಂಥದ್ದು. ಆ ಅನ್ನದಾನದ ಸೇವೆಯಲ್ಲಿ ಯಾವ ರೀತಿಯಾಗಿ ಇಡೀ ಟೀಮ್ ಭಾಗವಹಿಸ್ತಾ ಇದೆ ಅನ್ನುವಂಥದ್ದು ನಿಮಗೆ ತೋರಿಸಬೇಕು. ಅದರ ಜೊತೆಗೆ ಮತ್ತೊಂದು ಕಡೆ ಅಂದರೆ 8 ತಂಡಗಳಾಗಿ ನೋಡಿ, ಇಲ್ಲಿ ನಾವು ಗಮನಿಸ್ತಾ ಇರ್ಬೋದು 8 ಕಡೆ ಕೌಂಟರ್ನಲ್ಲಿ ಈ ಸೇವೆ ನಡೀತಾ ಇರುವಂಥದ್ದು. ಎಲ್ಲ ಕೌಂಟರ್ನಲ್ಲೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತವೃಂದ ಇದೆ. ಆ ಎಲ್ಲ ಭಕ್ತವೃಂದವರು ಕೂಡ ಬಹು ವಿಶೇಷವಾಗಿ ಈ ಒಂದು ಸೇವೆಯಲ್ಲಿ ನಿರತರಾಗಿದ್ದಾರೆ, ತೊಡಗಿಕೊಂಡಿದ್ದಾರೆ, ತಮ್ಮನ್ನು ತಾವು ತೊಡಗಿಸ್ತಾ ಇದ್ದಾರೆ. ಅದರ ಜೊತೆಗೆ ಮಧ್ಯಭಾಗದಲ್ಲಿರ್ತಕ್ಕಂತಹ ಅನ್ನಪೂರ್ಣೆಗೆ ವಿವಿಧ ಸೇವೆಯೂ ಕೂಡ ಸಲ್ಲಿಕೆ ಆಗ್ತಾಯಿದೆ. ಮಧ್ಯಭಾಗದಲ್ಲಿ ಇರುವಂತಹ ಅನ್ನಪೂರ್ಣೇಶ್ವರಿ ದೇವರಿಗೂ ಕೂಡ ವಿಶೇಷವಾದಂತಹ ಸೇವೆಗಳನ್ನು ಇಲ್ಲಿ ಕಲ್ಪಿಸಲಾಗ್ತಾ ಇದೆ. ನೋಡುವ, ಇಲ್ಲಿ ಊಟ ಮಾಡೋರನ್ನ, ಊಟ ಬಡಿಸೋರನ್ನ ಮಾತಾಡಿಸುವ. ನೋಡಿ, ಇಲ್ಲಿ ಬಡಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ. ಕೌಂಟರ್ ನಂಬರ್ 1, 2 ತಾವು ನೋಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂತಹ ಒಂದು ಸ್ವಯಂ ಸೇವಕರ ದಂಡಿದೆ. ಇಲ್ಲಿ ಅವರನ್ನು ಕೂಡ ಮಾತಾಡಿಸಬೇಕು. ಇಲ್ಲಿ ನೋಡಿ ಎಲ್ಲ ಬಡಿಸ್ತಾ ಇದ್ದಾರೆ, ಅವ್ರಿಗೆ ಕೇಳಬೇಕು ಹೇಗಾಗ್ತಾ ಇದೆ ಅಂತ. ಎಸ್, ನಮಸ್ಕಾರ ಮೇಡಮ್. ಹೇಗಾಗ್ತದೆ? ಖುಷಿ ಆಗ್ತದೆ. ಸೇವೆ ಖುಷಿ ಆಗ್ತಾ ಉಂಟು. ಎಂತ ಹೇಳ್ತೀರಿ ಮೇಡಮ್? ತುಂಬ ಖುಷಿ ಆಗ್ತದೆ. ನಾನು ಡೈಲಿ ಬರ್ತಿರ್ತೇನೆ. ನಮ್ದು ಇಲ್ಲೇ ಮನೆ, ರಥಬೀದಿ. ಏನು ಹೇಳ್ತೀರಿ ಮೇಡಮ್? ತುಂಬ ಖುಷಿ ಆಗ್ತಿದೆ. ಸ್ಟಾರ್ಟಿಂಗಿಂದಲೇ ಬಂದಿದ್ದೀವಿ. ಬರೀ ಅನ್ನ ಬಡಿಸೋದೇ ಕೆಲಸ ನಮ್ಮದು. ಮೇಡಮ್, ಎಂತ ಬಡಿಸ್ತಾ ಇದ್ದೀರಿ? ಸಾಂಬಾರು ಬಡಿಸ್ತೀವಿ. ಸಾಂಬಾರು ಹೇಗಾಗ್ತದೆ? ಖುಷಿ ಆಗ್ತಿದೆ. ಖುಷಿ. ಎಲ್ಲ ವ್ಯವಸ್ಥಿತವಾಗಿ ಅವರ ತಲೆಗೆ ಒಂದು ಯಾವುದೇ ಕೂದಲು ಬೀಳದಂತಹ ರೀತಿಯಲ್ಲಿ ಟೋಪಿಯನ್ನು ಧರಿಸಿ ಇಲ್ಲಿ ಸೇವೆಯನ್ನು ಗೈತಿರುವಂಥದ್ದು. ಊಟಕ್ಕೆ ಬರುವವರಿಗೆ ಬಹಳ ವಿಶೇಷವಾಗಿ ಊಟದ ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇದ್ದಾರೆ. ಜೊತೆಗೆ ಸ್ವಯಂ ಸೇವಕರು ಕೂಡ ಇಲ್ಲಿ ಎಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ. ಸರ್, ಏನು ಹೇಳ್ತೀರಿ? ಇದೊಂದು ಅಚ್ಚುಕಟ್ಟಾದಂಥ ವ್ಯವಸ್ಥೆ. ಇದಕ್ಕೆ ನಾವು ಮುಖ್ಯವಾಗಿ ಸ್ವಯಂ ಸೇವಕರದ್ದು ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಅದರದ್ದೊಂದು ಶ್ರಮ ಇದೆ. ಹೇಗಿದೆ ಅಂತ ಹೇಳಿದರೆ, ಒಂದು ಊರಿನವರದ ಸ್ವಯಂ ಸೇವಕರು ಹೇಗಿದ್ದಾರೆ ಅಂತ ಹೇಳಿದರೆ, ರಾತ್ರಿ ಈ ದೇವಸ್ಥಾನದ ಪ್ರಾಂಗಣವನ್ನು ಸ್ವಚ್ಛಗೊಳಿಸಿ, ಇಲ್ಲಿಯ ಪಾಕಶಾಲೆಯನ್ನು ಸ್ವಚ್ಛಗೊಳಿಸಿ, ಇಲ್ಲಿಯ ಬೀದಿಗಳನ್ನು ಸ್ವಚ್ಛಗೊಳಿಸಿ ಅವರು ವಾಪಸ್ ಹೋಗಬೇಕಿದ್ರೆ ಒಂದು ಹೆಚ್ಚು ಕಮ್ಮಿ ಒಂದು 10-20 ದಿನದಿಂದ ಒಂದು 3 ಗಂಟೆ, ರಾತ್ರಿ 3 ಗಂಟೆ ಆಗ್ತದೆ. 3 ಗಂಟೆಗೆ ಅವರು ವಾಪಸ್ ಹೋಗ್ತಾರೆ, ಮತ್ತು ಬೆಳಿಗ್ಗೆ 6 ಗಂಟೆಗೆ ವಾಪಸ್ ಬರ್ತಾರೆ. ಆ ರೀತಿಯಾದಂಥ ಒಂದು ಶ್ರದ್ಧೆ ಮತ್ತು ಭಕ್ತಿಯಿಂದ ಸ್ವಯಂ ಸೇವಕರು ಕೆಲಸ ಮಾಡ್ತಾರೆ. ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು, NSSನ ವಿದ್ಯಾರ್ಥಿಗಳು, ಆಮೇಲೆ NCCಯ ವಿದ್ಯಾರ್ಥಿಗಳು ಯಾವ ಬಿಸಿಲನ್ನು ಲೆಕ್ಕಿಸದೆ ಅವರು ಜನಾರ್ದನ ಸ್ವಾಮಿಯ ಸೇವೆಯಲ್ಲಿ ನಿರತರಾಗಿದ್ದಾರೆ. ಮತ್ತು 10 ಗಂಟೆಗೆ ಇಲ್ಲಿಗೆ ಒಂದು ಬೈಲುವಾರು ಸಮಿತಿ ಅಂತ ಮಾಡಿದ್ದೇವೆ ನಾವು. ಬೈಲುವಾರಿನಲ್ಲಿ ಒಂದು ಪ್ರತಿ ಉಪವಸತಿಗೆ ಇಬ್ಬರಿಬ್ಬರು ಜನರನ್ನು ಮಾಡಿದ್ದೇವೆ. ಅವರು 10 ಗಂಟೆಗೆ ಜನರನ್ನು ಊರೂರಿಂದ ಕರ್ಕೊಂಡು ಬಂದು ತರಕಾರಿ ಹಚ್ಚುವುದರಿಂದ ಹಿಡಿದು ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಊರಿನವರು ಇದ್ದು, ಮಹಿಳೆಯರಿರ್ಬೋದು, ಆಮೇಲೆ ಪುರುಷರಿರ್ಬೋದು, ಅವರೆಲ್ಲ ಕೆಲಸದಲ್ಲಿ ನಿರತರಾಗಿದ್ದಾರೆ. ಥ್ಯಾಂಕ್ ಯು. ಇದು ಇವರ ಮಾತು. ಅದ್ರ ಜೊತೆಗೆ ಊಟ ಮಾಡ್ತಿರೋಣ ಮಾತಾಡಿಸುವ ಬನ್ನಿ. ಶಾಸಕ ಹರೀಶ್ ಪುಂಜಾ ಅವರ ತಾಯಿ ಇದ್ದಾರೆ. ಊಟ ಆಯ್ತಮ್ಮ? ಆಯ್ತಾಯ್ತು. ಹೇಗಿತ್ತು ಬ್ರಹ್ಮಕಲಶದ ಸಂಭ್ರಮ? ಹೇಗೆ ಭಾಗಿಯಾಗಿದ್ದೀರಿ? ಎಲ್ಲ ಇದಾಗಿದೆ. ನಮಗೆ ತುಂಬ ಸಂತೋಷ ಆಯಿತು. ಭಾರಿ ಖುಷಿ ಆಯಿತು. ಖುಷಿ ಅಂಡ ತುಂಬ ಖುಷಿ. ಓ ಒಣಸ್ಪುರ ಅಂಡ ಆಂಡ ಎಂಚಿನ ಮಾತ ಖುಷಿ ಅಣ್ಣ ಮೇರೆ
ಮುಲ್ಪದ ವ್ಯವಸ್ಥೆ ಮುಲ್ಪದ ಮತ ಮತ ಪೂರ ಖುಷಿ ಉಂಟಾ? ಖುಷಿ ಉಂಟು. ಓಕೆ ಮೇಡಮ್ ಏನು ಹೇಳ್ತೀರಿ ಇಲ್ಲಿ ವ್ಯವಸ್ಥೆ ಬಗ್ಗೆ? ಇದು ಅತ್ಯಂತ ಅದ್ಭುತವಾದಂತಹ ಒಂದು ಬ್ರಹ್ಮಕಲಶದ ಒಂದು ವ್ಯವಸ್ಥೆ ಆಗಿದೆ. ನಮ್ಮ ಜನಾರ್ದನ ಸ್ವಾಮಿ ದೇವರು ಕೂಡ ಇದರಿಂದ ಸಂತೋಷದಿಂದ ನಮಗೆಲ್ಲರಿಗೂ ಅನುಗ್ರಹಿಸ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಪುಷ್ಪರಥ ಅವರು ಕೊಟ್ಟಂತಹ ಗಣೇಶ್ ಇದ್ದಾರೆ ಸರ್, ಇಲ್ಲಿಯ ವ್ಯವಸ್ಥೆ ಬಗ್ಗೆ ಏನು ಹೇಳ್ತೀರಿ? ಎಲ್ಲ ಅಂದರೆ ಇಲ್ಲಿ ವ್ಯವಸ್ಥೆ ಎಲ್ಲ ಕಡೆ ಇಲ್ಲಿದ್ದಂಥ ಅದ್ಭುತ. ಅಂದರೆ ಮೊನ್ನೆಯಿಂದ ಅವರು ಬಡಿಸುವ ರೀತಿ ಇರ್ಬೋದು, ಕ್ಲೀನಿಂಗ್ ಮಾಡೋದ ರೀತಿ ಎಲ್ಲವೂ ಕೂಡ ಭಾರಿ ಅದ್ಭುತವಾಗಿದೆ. ಎಲ್ಲರಿಗೆ ಭಾರಿ ತುಂಬ ಖುಷಿಯಾಗಿದೆ. ಸರ್ ಹೇಗಾಗ್ತದೆ ಇಲ್ಲಿ? ಅದ್ಭುತ ಅನುಭವ. ಇಂಥ ಅನುಭವ ನಾನು ಹಿಂದೆ ನೋಡಲಿಲ್ಲ, ಮುಂದೆ ಸಹ ನೋಡಲಿಕ್ಕೆ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ಆ ಥರ ಅನುಭವ ಆಗಿದೆ. ಓಕೆ ಥ್ಯಾಂಕ್ ಯು. ನೋಡೋ ಇಲ್ಲಿ ಊಟ ಮಾಡೋರನ್ನ ಮಾತಾಡಿಸುವ. ತುಂಬ ಚೆನ್ನಾಗಿದೆ ಸರ್. ಫಸ್ಟ್ ದಿನದಿಂದ ಕೂಡ ಈ ದಿನದ ತನಕ ಏನೇ ವ್ಯತ್ಯಾಸ ಇಲ್ಲ, ಚೆನ್ನಾಗಿದೆ, ತುಂಬ ಜನ ತುಂಬ ಚೆನ್ನಾಗಿದೆ. ಓಕೆ ನೋಡಿ ಎಲ್ಲ ಊಟ ಸೇವನೆಯಲ್ಲಿ ನಿರತರಾಗಿದ್ದಾರೆ. ಹೇಗುಂಟು? ಸೂಪರ್ ಉಂಟು ಇಲ್ಲಿ ಬ್ರಹ್ಮಕಲಶ. ಸೂಪರ್ ಉಂಟಾ? ಒಣಸ್ಮಲ್ ತಂದಲ್ಲರ ಊಟ ಮಾಡ್ತಿದ್ದೀರಾ? ಎಂತ ಹೆಸರು? ಇದು ನೋಡಿ ಈಗ ಇಲ್ಲಿ ಊಟವನ್ನು ಸ್ವೀಕಾರ ಮಾಡ್ತಿರುವಂಥ ಒಂದು ಇಡೀ ತಂಡ ಇದೆ. ಸರ್ ಹೇಗುಂಟು ಸರ್? ತುಂಬ ಒಳ್ಳೆದುಂಟು. ವ್ಯವಸ್ಥೆ ಬಗ್ಗೆ ಒಳ್ಳೆಯದು ಸೂಪರ್ ಮತ್ತು ಒಳ್ಳೆಯದು ಎರಡೇ. ಎಕ್ಸ್ ನೋಡಿ ಎಲ್ಲರೂ ಕೂಡ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ, ಊಟ ಮಾಡ್ತಾ ಇದ್ದಾರೆ. ಹೇಗುಂಟು ಸರ್ ವ್ಯವಸ್ಥೆ? ಸೂಪರ್ ಇದೆ ವ್ಯವಸ್ಥೆ, ಸೂಪರ್ ಆಗಿದೆ. ಸೂಪರ್ ಆಗಿದೆ. ಸೂಪರ್ ಆಗಿದೆ ನೋಡುವ. ಇಲ್ಲಿ ಇನ್ನೊಬ್ರು ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ಹೇಗುಂಟು ವ್ಯವಸ್ಥೆ ಊಟದ್ದು? ಚಂದ ಉಂಟು ಸರ್. ಚಂದ ಹೇಗೆ ಅಂದರೆ ಎಲ್ಲ ಬಡಿಸುವಂಥದ್ದು ಊಟ ಟೇಸ್ಟ್? ಸೂಪರ್ ಉಂಟು ಎಲ್ಲ. ಸೂಪರ್ ಉಂಟು, ಊಟ ಟೇಸ್ಟ್ ಸಹ ಸೂಪರ್ ಉಂಟು, ಬಡಿಸುವವರು ಸೂಪರ್ ಇದ್ದಾರೆ, ಎಲ್ಲರೂ ಕೂಡ ಸೂಪರ್ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಹೇಗುಂಟಮ್ಮ ಊಟ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಚೆನ್ನಾಗಿದೆ. ಹೂ ಸೋಕುಂಡು ಮಾತ ಐಟಮ್ಸ್ಲ ಶೋಕುಂಡು ಸೋಕುಂಡು ಶೋಕುಂಡು ಹೂ ಜಾಸ್ತಿ ತಿಂತಾರೆ. ಓಲಜ್ಜಿ ಅದೊಟ್ಟು ಅದೊಟ್ಟು ಎತ್ತು ನೋಡಿ ಇಲ್ಲಿ ಬಡಿಸೋರು ಇದ್ದಾರೆ, ಅದ್ರ ಜೊತೆ ಊಟ ಮಾಡೋರು ಇದ್ದಾರೆ, ಅವ್ರನ್ನ ಮಾತಾಡಿಸ್ಬೇಕು. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಹೇಗಾಗ್ತುಂಟು ಊಟ? ಹಾಂ ಚೆನ್ನಾಗಿದೆ. ಹೇಗೆ ಎಲ್ಲ ಬಡಿಸೋರ್ದು ವ್ಯವಸ್ಥೆಗಳು? ಹಾಂ ಚೆನ್ನಾಗಿದೆ ಸರ್, ಎಲ್ಲ ನೀಟಾಗಿ ಮಾಡ್ತಾ ಇದ್ದಾರೆ. ಅಬ್ಸರ್ವ್ ಮಾಡಿದ್ದೀನಿ, ಯಾಕಂದರೆ 2 ಸಲ ಡ್ಯೂಟಿಗೆ ಸಹ ಬಂದು ಹೋಗಿದ್ದೀನಿ. ಸೊ ಹಾಗಾಗಿ ಅದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ಎಲ್ಲದು ಮೇಂಟೆನೆನ್ಸ್ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಾಗ್ತಾ ಇದೆ ಸರ್. ಖುಷಿ ಆಯಿತು. ಹೌದು ಖುಷಿ ಆಯಿತು. ಓಕೆ ನೋಡಿ ಇಲ್ಲೆಲ್ಲ ಮಕ್ಕಳಿದ್ದಾರೆ. ಹೇಗುಂಟು? ಎಲ್ಲರೂ ಜೋರಾಗಿ ಹೇಳಿ. ಹೇಗುಂಟು? ಜೋರು ಹೇಳಿರಾ? ಎಂತದ್ದು ಇಷ್ಟು ಮೇಲೆ ಹೇಳಿದ್ದು ಎಂತದ? ರೆಡಿ 1 2 3 ಹೇಗುಂಟಾ? ಚೆನ್ನಾಗುಂಟು. ನೋಡಿ ಎಲ್ಲರೂ ಕೂಡ ಚೆನ್ನಾಗುಂಟು ಅಂತ ಹೇಳ್ತಾ ಇದ್ದಾರೆ. ಸೊ ಗಮ್ಮತ್ತು ಮಾಡ್ತಾ ಇದ್ದಾರೆ. ಜೊತೆಗೆ ಹುಡುಗರ ಟೀಮು, ಹುಡುಗರು ದೊಡ್ಡ ದೊಡ್ಡ ಟೀಮು ಎಲ್ಲ ಕೂಡ ಬಂದು ಇಲ್ಲಿ ಊಟದ ಸೇವನೆ ಮಾಡ್ತಿದ್ದಾರೆ. ಎಂಚಾಪಡು ಮೊಲ್ಲ ಜೊಡ್ಡ ಸ್ಪೆಷಲ್ ಸಾರು ಉಪ್ಪಡು ಬಾಕಿದ ಬಂಡಾಗಿ ಕುದರಿಜ ಕುದರದ ಗೊತ್ತಿಜಿ ಗೊತ್ತಿಜಿ. ವೆರಿ ಗುಡ್. ಗೊತ್ತಿಜ ಎಸ್ ನೋಡಿ ಭಾಳ ಖುಷಿಯಾಗಿದೆ ಅವರಿಗೆ ಎಲ್ಲ. ನೋಡಿ ಎಷ್ಟು ರಶ್, ಹೆವಿ ರಶ್. ಎಂಚ ಹೇಗಾಗ್ತುಂಟು ಸರ್? ಹೇಗೆ ಆಗ್ತದೆ, ಇಷ್ಟು ದೊಡ್ಡ ಒಂದು ಊಟದ ಅನ್ನಛತ್ರವನ್ನು ನೋಡುವಾಗ ಇದನ್ನು ತೆಗೆಯುವಾಗ ಬೇಸರ ಆಗ್ತದೆ ನಮಗೆ. ನಮ್ಮ ವಿಶ್ವ ತುಳು ಸಮ್ಮೇಳನದಲ್ಲಿ ಒಂದು ಜನವನ್ನು ನೋಡಿದ್ದೀರಿ ನೀವು, ಅದನ್ನು ಬಿಟ್ಟರೆ ಈ ಬ್ರಹ್ಮಕಲಶೋತ್ಸವಕ್ಕೆ ನಾನು ನೋಡ್ತಾ ಇರೋದು ಉಜಿರೆಯಲ್ಲಿ. ಭಾಳ ಚೆಂದ ಆಗ್ತದೆ ಊಟ, ಭಾಳ ರುಚಿಯಾಗಿದೆ. ನಾವು ಡೈಲಿ ಬರ್ತಾಯಿದ್ದೇವೆ ಇಲ್ಲಿ, ಸಣ್ಣ ಪುಟ್ಟ ಕೆಲಸ ಮಾಡಿ ಇಲ್ಲಿ ಊಟ ಮಾಡಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಬರ್ತಾಯಿದ್ದೇವೆ ಡೈಲಿ. ಓಕೆ ನೋಡಿ ಇಲ್ಲಿ ಎಲ್ಲ ಇದು ಸೆಕೆಂಡ್ ಟೈಮು ಪಾಯಸ ಇತ್ಯಾದಿ ಎಲ್ಲ ಹಾಕಲಿಕ್ಕೆ ಇಲ್ಲಿ ಇವರು ಸರ್ವ್ ಮಾಡ್ತಾ ಇದ್ದಾರೆ. ನೋಡಿ ಹೆಂಗೆ ವ್ಯವಸ್ಥೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಭಾಳ ನೀಟಾಗಿ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಸೆಕೆಂಡ್ ಟೈಮಿನ ರೈಸ್, ಸಾಂಬಾರು, ಪಾಯಸ ಎಲ್ಲವೂ ಕೂಡ ಇದೆ. ಹೇಗುಂಟು? ಹೇಗಾಗ್ತದೆ? ಚೆಂದ ಆಗ್ತದೆ, ಖುಷಿ ಆಗ್ತದೆ. ನೋಡಿ ಇಲ್ಲಿ ಸುರುಚಿ ಪಾಕಶಾಲೆಯ ಕೌಂಟರ್ ಇದು. ನೋಡಿ ಇಲ್ಲಿ ನೋಡಿ ಹೀಗೆ ರೈಸ್ ಖಾಲಿಯಾದ ಕೂಡಲೇ ರೈಸನ್ನು ತಂದು ಕೊಡ್ತಾರೆ. ರೈಸ್ ತಂದು ಕೊಟ್ಟ ಕೂಡಲೇ ಅವರು ಅದನ್ನು ತೆಗೆದುಕೊಂಡು ಹೋಗ್ತಾರೆ. ಅದರ ಜೊತೆಗೆ ಖಾಲಿಯಾದ ಒಂದು ಪಾತ್ರೆ ಏನಿದೆ ಅದನ್ನು ತಂದು ಕೊಡ್ತಾರೆ. ನೋಡಿ ತಂದು ಕೊಟ್ಟ ಕೂಡಲೇ ನೋಡಿ ಅವರು ತಂದು ಕೊಟ್ಟ ಕೂಡಲೇ ಆ ಪಾತ್ರೆಗೆ ಅನ್ನ ಹಾಕಿ ತಗೊಂಡು ಹೋಗೋದು. ಈಗ ಪಾಯಸ ಬಂತು, ಹಾಗೆ ಈಗ ಒಂದು ಅನ್ನ ಬರ್ತದೆ ನೋಡಿ. ಈಗ ಒಂದು ಅನ್ನದ ಪಾತ್ರೆಯನ್ನು ಖಾಲಿ ಮಾಡಿ ತಂದರು, ಅದು ಕೂಡ ಬರ್ತಾ ಇದೆ. ಹೇಗಾಗ್ತಾ ಇದೆ ಅನ್ನುವಂಥ ನೀವು ನೋಡಿದ್ರಿ. ಅನ್ನದ ನೋಡಿ ಬದನೆ
ಗಸಿ ನೋಡಿ ಹೀಗೆ ಎಲ್ಲ 8 ಕೌಂಟರ್ಗಳಲ್ಲಿ ಇಂಥದ್ದೊಂದು ಸೇವೆ ನಡೀತದೆ ನೋಡಿ. 8 ಕೌಂಟರ್ಗಳಲ್ಲಿ ಈ ರೀತಿಯಾದಂತಹ ಸೇವಾ ಕಾರ್ಯಗಳು ನಡೀತಾ ಇದೆ. ಈಗ ನಾವು ಇಲ್ಲಿ ಮಾತ್ರ ಅಲ್ಲ, ಮೇಲ್ಭಾಗದ ಕೃಷ್ಣಾನುಗ್ರಹದಲ್ಲಿಯೂ ಕೂಡ ಭಾಳ ವಿಶೇಷವಾದಂತಹ ಅನ್ನದಾನದ ವ್ಯವಸ್ಥೆ ನಡೀತಾ ಇದೆ. ಅಲ್ಲಿಗೆ ಒಮ್ಮೆ ಹೋಗುವ. ಸುಪ್ರಸಾದದಲ್ಲಿ ಯಾವ ರೀತಿ ಭೋಜನದ ವ್ಯವಸ್ಥೆ ಇದೆ, ಅಲ್ಲಿ ಊಟ ಮಾಡೋರು ಏನಂದರು ಅಂತ ಕೇಳಿದ್ರಿ. ಇದೀಗ ಮೇಲ್ಭಾಗದಲ್ಲಿ ಇದು ಕೃಷ್ಣಾನುಗ್ರಹ ಸಭಾಭವನದ ಬ್ಯಾಕ್ ಸೈಡ್ ಅಂದರೆ ಅನ್ನಛತ್ರದಲ್ಲಿ ವಿಶೇಷವಾದಂತಹ ಕುಳಿತು ಊಟ ಮಾಡೋರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಆ ಒಂದು ಕೆಲವು ಗಣ್ಯರಿಗೆ ಮತ್ತು ವಯಸ್ಸಾದವರಿಗೆ ಇಲ್ಲಿ ಕುಳಿತು ಊಟ ಮಾಡೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳು, ಅದಕ್ಕೆ ಬೇಕಾದಂತಹ ರೀತಿಯಲ್ಲಿ ಇಲ್ಲಿ ಸ್ವಯಂ ಸೇವಕರು ಕೂಡ ಇದ್ದಾರೆ, ಬೇಕಾದ ರೀತಿಯಲ್ಲಿ ಬಡಿಸ್ತಾರೆ. ಅದರ ಜೊತೆಗೆ ಸ್ವಯಂ ಸೇವಕರು ಕೂಡ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ನೋಡಿ ಎಲ್ಲ ತಯಾರು ಮಾಡಿ ಇಟ್ಟುಕೊಂಡು ಬಡಿಸುವವರಿಗೆ ಸಪ್ಲೈ ಮಾಡುವಂಥದ್ದು, ಇಮಿಡಿಯೇಟ್ಲಿ ಆ ಬಡಿಸುವವರಿಗೆ ನೆರವಾಗುವಂಥದ್ದನ್ನು ಕೂಡ ಇಲ್ಲಿ ಮಾಡಲಾಗ್ತಾಯಿದೆ. ಇದು ಇಲ್ಲಿ ಕೆಳಗಡೆ ಸುಪ್ರಸಾದ ಭೋಜನಾಲಯ ಮತ್ತು ಮೇಲ್ಭಾಗದ ಭೋಜನಾಲಯದಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಲಾಗಿದೆ ಅಂತ, ಇವತ್ತಿನ ಊಟದ ಸ್ಪೆಷಲ್ ಅಲ್ಲಿ ಇದ್ದದ್ದು ಎಲ್ಲವೂ ಕೂಡ ಇಲ್ಲಿ ಆ್ಯಸ್ ಇಟ್ ಈಸ್ ಇದೆ. ಆದರೆ ಇಲ್ಲೊಂದಷ್ಟು ಕುಳಿತು ಊಟ ಮಾಡುವವರಿಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಅನ್ನುವಂಥದ್ದು. ಜೊತೆಗೆ SGMನ ಹುಡುಗರಿದ್ದಾರೆ, ಯಾವುದು ಪಾಲಿಟೆಕ್ನಿಕ್ ಹುಡುಗರು ನೋಡಿ, SGMನ ಪಾಲಿಟೆಕ್ನಿಕ್ ಹುಡುಗರು ಇದ್ದಾರೆ, ಅವರು ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಎಲ್ಲ ಅನುಭವಿಗಳು ಶ್ರೀ ರಾಮ ಭಜನಾ ಮಂದಿರ ಹಳೆಪೇಟೆ ಉಜಿರೆ ಇಲ್ಲಿಯ ಎಲ್ಲರೂ ಕೂಡ ಇದ್ದಾರೆ. ಅವರು ಕೂಡ ಒಂದು ಸಾಧನ ಇಲ್ಲಿಯ ನಿರ್ವಹಣೆ ಎಲ್ಲವೂ ಕೂಡ ರಾಮ ಭಜನಾ ಮಂದಿರದವ್ರದ್ದು ಆಗ್ತಾಯಿದೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡ್ತಾರೆ. ಸರ್, ಏನು ಹೇಳ್ತೀರಿ, ಒಟ್ಟು ಟೋಟಲ್ ಹೇಗಾಗ್ತಾ ಇದೆ ಅಂತ? ನಾವು ಜೈ ಶ್ರೀರಾಮ್, ಜನಾರ್ದನಾಯ ನಮಃ. ನಾವೊಂದು ಹೆಚ್ಚು ಕಮ್ಮಿ 1 ವಾರದಿಂದ ಇಲ್ಲಿ ನಮ್ಮ ಈ ಜನಾರ್ದನ ಸ್ವಾಮಿಯ ಸೇವೆ ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿ ಬಂದವರಿಗೆ ಕೂತ್ಕೊಂಡು ಬಡಿಸುವಂಥ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೇವೆ. ಹೆಚ್ಚು ಕಮ್ಮಿ ನಾವೊಂದು ಇಲ್ಲಿ 25ರಿಂದ 30 ಜನ ಇದ್ದೇವೆ. ಸಾಧಾರಣ ಮಧ್ಯಾಹ್ನ ಒಂದು 12ರಿಂದ ಸ್ಟಾರ್ಟ್ ಆಗಿ 2:30ವರೆಗೆ ನಾವು ಬಡಿಸ್ತೇವೆ ಇಲ್ಲಿ. ಹಾಗೆ ರಾತ್ರಿ 7ರಿಂದ ಸಾಧಾರಣ ಒಂದು 9:30ವರೆಗೆ ನಾವು ಬಡಿಸುವಂಥ ವ್ಯವಸ್ಥೆಯನ್ನು ನಾವಿಲ್ಲಿ ನೋಡ್ಕೊಳ್ತಾ ಇದ್ದೇವೆ. ದೇವರ ದಯಿಂದ ಎಲ್ಲ ಚೆನ್ನಾಗಿ ನಡೀತಾ ಉಂಟು. ಜನಾರ್ದನ ಸ್ವಾಮಿಯ ಅನುಗ್ರಹ ನಮ್ಮ ಮೇಲೆ ಇರಲಿ, ನಾವು ಹೀಗೆ ಸೇವೆ ಮಾಡುವಾಗಿ ಇನ್ನು ಮುಂದೆ ಆಗಲಿ ಅಂತೇಳಿ ನಾನು ಸ್ವಾಮಿಯಲ್ಲಿ ಕೇಳಿಕೊಳ್ತೇನೆ. ತಮ್ಮ ಹೆಸರು? ಮಂಜುನಾಥ್ ಬಾಳಿಕ ಅಂತೇಳಿ, ನಾನು ಶ್ರೀರಾಮ ಭಜನಾ ಮಂದಿರದ ಸೆಕ್ರೆಟರಿ ಆಗಿದ್ದೇನೆ. ಸರ್, ಏನು ಹೇಳ್ತೀರಿ? ತೊಂದರೆ ಇಲ್ಲ, ಒಳ್ಳೆ ಕಾರ್ಯಕ್ರಮ ಒಳ್ಳೆಯದಲ್ಲಿ ನಡೀತಾ ಉಂಟು. ನಮಗೆ VIP ಸೆಕ್ಷನ್ ಅಂತೇಳಿ ಮೊನ್ನೆಯಿಂದ ಹೇಳಿದ್ದಾರೆ. ಫಸ್ಟಿಗೆ 2 ತಿಂಗಳ ಹಿಂದೆ ರಾಮಚಂದ್ರ ಶೆಟ್ಟಿ ಹೇಳಿದ್ದಾರೆ VIP ಸೆಕ್ಷನ್ ಸುಧಾರಿಸಬೇಕು ಅಂತೇಳಿ. ಹಾಗೆ ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೇವೆ. 2 ದಿವಸ ಫಲಾರದ ವ್ಯವಸ್ಥೆ ಫಸ್ಟಿಗೆ, ಅದರ ನಂತರ VIP ಸೆಕ್ಷನ್ ಸಾಧಾರಣ ದಿವಸಕ್ಕೊಂದು 700-800. ಮೊನ್ನೆ ಒಂದು ದಿವಸ 1,500 ಮೇಲೆ ಮಿಕ್ಕಿ ಆಗಿದೆ. ಸ್ವಲ್ಪ ಕಷ್ಟ ಆಗ್ತದೆ, ಆದರೂ ಸುಧಾರಿಸ್ತಾ ಇದ್ದೇವೆ ಎಲ್ಲ. ಬೇರೆ 2 ಟೀಮ್ ಬರ್ತೇವೆ, ಬರಲಿ, ತೊಂದರೆ ಇಲ್ಲ. ಒಳ್ಳೆಯದರಲ್ಲಿ ಆಗ್ತಾ ಉಂಟು, ಒಳ್ಳೆ ರೀತಿಯಲ್ಲಿ ಉಪಚಾರ ಆಗ್ತಾ ಉಂಟು. ಓಕೆ, ಇಲ್ಲಿ ನೋಡಿ ಮಹಿಳೆಯರಿದ್ದಾರೆ, ಅವ್ರ ಹತ್ರ ಕೇಳಬೇಕು, ಹೇಗಾಗ್ತಾ ಉಂಟಮ್ಮ? ಸೂಪರ್. ನಮಗೆ ಫಸ್ಟ್ ನಾವು ಇಲ್ಲಿ ಬ್ರಹ್ಮಕಲಶ ಶುರುವಾಗೋ ಮೊದಲು ಸಹ ನಾವು ಅಲ್ಲಿ ಬಡಿಸ್ತಾ ಇದ್ದೆವು ಇವರಿಗೆಲ್ಲ, ವಾಲಂಟಿಯರ್ಸಿಗೆಲ್ಲ. ಹಾಗೆ ಇಲ್ಲಿ ನಾವು ಮೊನ್ನೆಯಿಂದ ತುಂಬ ಜೋಶಲ್ಲಿದ್ದೇವೆ. ನಮ್ಮ GSB ಟೀಮ್ ದೊಡ್ಡದಾಗಿ ಬಂದಿದೆ. ಎಲ್ರಿಗೂ ಫಸ್ಟಿಂದ ಬೆಳಗ್ಗೆ ಕೂಡ 11:00ವರೆಗೆ ಬರ್ತೇವೆ, 3:00ವರೆಗೆ ಹೋಗ್ತೇವೆ. ಸಾಯಂಕಾಲ ಕೂಡ 7 ಗಂಟೆಗೆ ಬರ್ತೇವೆ, 10:00ವರೆ ತನಕ. ನಮ್ಮದು ನಾವು ಮಹಿಳೆಯರಿದ್ದೇವೆ ಜಾಸ್ತಿ ಜನ. ನಮ್ಮದು ಯಾವ ಉತ್ಸಾಹ ಕಡಿಮೆ ಆಗಲಿಲ್ಲ, ಇಲ್ಲ. ಹೌದು, ತುಂಬ ಉಂಟು ಜೋಶ್ ಉಂಟು. ಇವತ್ತು 9ನೇ ದಿನ ಜೋಶಲ್ಲಿ ನಾವು ಬಡಿಸ್ತಾ ಇದ್ದೇವೆ. ಖುಷಿ ಆಗ್ತದೆ. ನಮಗೆ ಅವಕಾಶ ಸಿಕ್ಕಿದ್ದಕ್ಕೆ ತುಂಬ ಸಂತೋಷ ಆಗ್ತದೆ. ಜನಸೇವೆಯೇ ಜನಾರ್ದನ ಸೇವೆ ಅಂತ ತಿಳ್ಕೊಂಡು 10ನೇ ವರ್ಷದವರಿಂದ 80 ವರ್ಷದವರ ತನಕ ಇದ್ದೇವೆ ನಾವೆಲ್ಲರೂ, ಒಂದು ದೊಡ್ಡ ಟೀಮ್. ಹಾಗಾಗಿ ಯಾರ ಉತ್ಸಾಹವು ಕಡಿಮೆ ಅಂತ ಆಗಲಿಲ್ಲ ದೇವರ ದಯದಲ್ಲಿ. ಜನಾರ್ದನ ಸೇವೆ, ಜನತಾ ಸೇವೆ ಅಂತೇಳಿ ಮಾಡ್ತಾ ಇದ್ದೇವೆ ನಾವೆಲ್ಲರೂ. ಖುಷಿ ಉಂಟು ಮೇಡಮ್, ತುಂಬ ಖುಷಿ. ಎಲ್ಲರೂ ಕೂಡ ಖುಷಿಯಲ್ಲಿ ಬಡಿಸ್ತಾ ಇದ್ದಾರೆ. ಜೊತೆಗೆ ಬರುವವರು ಕೂಡ ನೋಡಿ, ಈಗೆಲ್ಲ ಊಟಕ್ಕೆ ಕುಳಿತವರಿದ್ದಾರೆ. ಎಲ್ಲರೂ ಕೂಡ ಭಾಳ ಸಂತುಷ್ಟರಾಗಿ ಊಟ ಮಾಡುವಂತಹದ್ದನ್ನು ತಾವು ನೋಡ್ತಾ ಇದ್ದೀರಿ. ಬಡಿಸುವುದು ಕೂಡ ಸೌಮ್ಯವಾಗಿ ಬಹಳ ಒಂದು ಶಿಸ್ತಿನಿಂದ ಬಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಎಲೆ ಹಾಕುವಂಥವ್ರು ಇದ್ದಾರೆ, ಎಲ್ಲರೂ ಕೂಡ. ಈಗ ಮೇಡಮ್, ಏನು ಹೇಳ್ತೀರಿ? ನಾವು ಮೊನ್ನೆ ಸ್ಟಾರ್ಟ್ ಆದ ನಂತರ ದಿನಾಲೂ ಬರ್ತಾ ಇದ್ದೇವೆ, ದೇವರ ಸೇವೆ ಮಾಡ್ತಾ ಇದ್ದೇವೆ. ತುಂಬ ಖುಷಿ ಇದೆ. ಎಲ್ಲ ಹೆಂಗಸರು ಸೇರಿ ಒಟ್ಟು ಒಂದು ಕುಟುಂಬದ ಥರ ಎಲ್ಲರೂ ಕೆಲಸ ಮಾಡ್ತಾ ಇದ್ದೇವೆ. ತುಂಬ ಖುಷಿ ಇದೆ ಇದರಲ್ಲಿ. ಓಕೆ, ನೋಡಿ ಇಲ್ಲಿ ಈಗ ಬಡಿಸ್ತಾ ಹೋಗ್ತಾರೆ. ಅಂದರೆ ಸಂಪೂರ್ಣವಾಗಿ ಇಲ್ಲಿ ಕುಳಿತು ಊಟ ಮಾಡುವವರಿಗೆ ಬಡಿಸ್ತಾ ಹೋಗುವಂಥದ್ದು ಇರ್ಬೋದು.
ಇದೊಂದು ರೀತಿಯಲ್ಲಿ ಸೇವೆ. ನಮಸ್ಕಾರ. ನಮಸ್ತೆ. ತುಂಬ ಖುಷಿ ಆಗ್ತಾ ಉಂಟು. ಎಲ್ಲರೂ ಬಂದು ಇಲ್ಲಿ ನಮ್ಮದು ಇದು 3ನೇದೊಂದು ಬ್ರಹ್ಮಕಲಶೋತ್ಸವ. ಹಾಗೆ ಎಲ್ಲರೂ ಇದರಲ್ಲಿ ಭಾಗವಹಿಸಿಕೊಂಡು ತುಂಬ ಸಂತೋಷ. ಎಲ್ಲರೂ ಬಂದು ಶ್ರಮದಾನ, ಮೊನ್ನೆ ಕೂಡ ಆಗುವಾಗ ಶ್ರಮದಾನ, ಈಗ ಬಡಿಸುವಂಥದ್ದು ಇರ್ಬೋದು ಎಲ್ಲ ಮಾಡಿ ನಮಗೆ ಅಂದರೆ ದೇವರನ್ನು ನೋಡಲಿಕ್ಕೆ ಅಂದರೆ 2 ಸಲದಾಗಿ ಈ 3ನೇ ಸಲ ತುಂಬ ನಮ್ಮ ದೊಡ್ಡ ದನಿಗಳದ್ದೇ ನೆನಪಾಗ್ತದೆ. ಅವರ ಕನಸಿನ ವಿಜಯ ಗೋಪುರ ಅದೆಲ್ಲ ನೋಡಿ ತುಂಬ ಖುಷಿ ಆಗ್ತದೆ. ನೋಡಿ ಇಲ್ಲಿ ನೀರು ಹಾಕುವಂಥದ್ದು ಎಲ್ಲ ಹುಡುಗರು ಎಲ್ಲರೂ ಸೇರಿಕೊಂಡು ಮಾಡ್ತಿರುವಂಥದ್ದು. ಮೇಡಮ್ ಹೇಗಾಗ್ತಾ ಉಂಟು? ಚೆನ್ನಾಗಿ ಆಗಿದೆ, ತುಂಬ ಫಸ್ಟ್ ಕ್ಲಾಸ್, ಸೂಪರ್ ಚೆನ್ನಾಗಾಗಿದೆ. ಅರೇಂಜ್ಮೆಂಟ್ಸು ಮತ್ತು ಡೆಕೋರೇಷನ್ಸ್ ಚೆನ್ನಾಗಾಗಿದೆ, ಭಾರಿ ಚೆನ್ನಾಗಿ ಆಗ್ತುಂಟು ಅಂತ ಹೇಳ್ತಿದ್ದಾರೆ. ಎಲ್ಲ ಟೀಮ್ ಎಲ್ಲರೂ ಬಂದು ಇಲ್ಲಿ ಸೇವೆಯನ್ನು ಸ್ವೀಕಾರ ಮಾಡಿ. ಏನು ಹೇಗಾಗ್ತಾ ಉಂಟು? ತುಂಬ ಖುಷಿ ಆಗ್ತಾ ಉಂಟು. ಎಲ್ಲರೂ ಸೇವೆಯಲ್ಲಿ ಎಲ್ಲರೂ ನಿರತರಾಗಿದ್ದಾರೆ. ಅವರವರಿಗೆ ಇಷ್ಟದಂಥ ಕೆಲಸಗಳನ್ನು ಮಾಡಿಕೊಂಡು ಒಂದು ಜನಾರ್ದನ ದೇವರ ಸೇವೆ ಮಾಡ್ತಾ ಇದ್ದಾರೆ. ನೋಡಿ ಎಲ್ಲರೂ ಜನಾರ್ದನನ್ನು ಸೇವೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಹೀಗೆ ಒಂದು ಇಲ್ಲಿ ಕೂಡ ಒಂದು ನಿಂತು ಊಟ ಮಾಡೋವರಿಗೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ಬೇಕಾದಂತಹ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿರುವಂತಹದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಇದರ ಸಂಚಾಲಕರಿದ್ದಾರೆ ಜಯಂತ್ ಶೆಟ್ಟರು, ಅವರು ಮಾತಾಡೋದಿಲ್ಲ ಅಂತ ನಮ್ಮ ಹತ್ರ ಹೇಳೋದು. ಸರ್ ಹೇಗಾಗ್ತಾ ಉಂಟು? ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಕಳೆದ ಕಳೆದ 8 ದಿನಗಳಿಂದ ನಿರಂತರವಾಗಿ ಅನ್ನದಾಸೋಹ ಇಲ್ಲಿ ನಡೀತಾ ಇದೆ. VIP ಸ್ವಲ್ಪ ಇನ್ನೂ ಜನ ಇಲ್ಲಿ ಜಾಸ್ತಿ ಬಂದ ಕಾರಣ ಜೊತೆಗೆ ನಾವು ಬಫೆಯನ್ನು ಸ್ಟಾರ್ಟ್ ಮಾಡಿದ್ದೇವೆ. ಒಂದು ದಿನಕ್ಕೆ ಕನಿಷ್ಠ ಒಂದು 800ರಿಂದ 1000 ಜನ ಇಲ್ಲಿ ಊಟ ಮಾಡಿ ಹೋಗ್ತಾ ಇದ್ದಾರೆ. ವ್ಯವಸ್ಥಿತ ರೀತಿಯಲ್ಲಿ ಏನು ಗೊಂದಲವಿಲ್ಲದೆ ಈ ಕಾರ್ಯಕ್ರಮ ನಡೀತಾ ಇದೆ. ಥ್ಯಾಂಕ್ ಯು ಸರ್. ನೀವು ಮಾತನಾಡಿದ್ದಕ್ಕೆ. ಮಾತಾಡೋದಿಲ್ಲ ಅಂತ ಹೇಳಿದ್ರು ಮಾತಾಡಿಸ್ತೇನೆ ಅಂತ ಹೇಳಿದ್ದೆ ಅವರಿಗೆ. ನೋಡಿ ಎಲ್ಲ ಊಟಕ್ಕೆ ಬರೋರು. ಅದರ ಜೊತೆಗೆ ಇಲ್ಲಿ ಒಂದು ಬಫೆ ಸಿಸ್ಟಮ್ ಮಾಡಲಾಗಿದೆ. ಬಫೆ ಸಿಸ್ಟಮ್ನಲ್ಲಿ ಒಂದು ಹುಡುಗರು ಅಂದರೆ SGM ಕಾಲೇಜಿನ ವಿದ್ಯಾರ್ಥಿನಿಯರು ಈ ಬಫೆ ಸಿಸ್ಟಮ್ನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥದ್ದು. ಭಾಳ ಸಿಸ್ಟಮ್ಯಾಟಿಕ್ ಆಗಿ ಬಡಿಸ್ತದೆ. ಹೇಗೆ ಅನಿಸ್ತದೆ? ಖುಷಿ ಅನಿಸ್ತಾ ಉಂಟು, ತುಂಬ ಖುಷಿ ಆಗ್ತಿದೆ. ಎಂತ ಬಡಿಸೋದು ನೀನು? ನಾನು ಬದನೆಕಾಯಿ ಗಸಿ ಅಲ್ಲ, ಗಸಿ ಅದು ಪಲ್ಯ. ಚೆನ್ನಾಗಾಗ್ತದೆ. ಸ್ವೀಟ್ ಬಡಿಸಿ ನೋಡಿ ಇಲ್ಲಿ. ಓಕೆ, ಆಯ್ತಾಯಿತು. ನೋಡುವ. ಹಲೋ ಸರ್, ನಮಸ್ತೆ. ಹೇಗುಂಟು ಸರ್? ಹೇಗಾಗ್ತಾ ಉಂಟು ಊಟ? ಎಲ್ಲ ಭಾರಿ ಭರ್ಜರಿ ಆಗ್ತುಂಟು. ಯಾವ ಬ್ರಹ್ಮಕಲಶದಲ್ಲಿ ಇಷ್ಟು ವೆರೈಟಿ ಫುಡ್ಗಳು ಎಲ್ಲಿ ಯಾವ ನಾವು ನೋಡಲಿಲ್ಲ ಇಷ್ಟವರೆಗೆ. ಅಷ್ಟು ವೆರೈಟಿ ಫುಡ್ಗಳುಂಟು. ಭಾಳ ಯಶಸ್ವಿಯಾಗಿ ನಡೀತಾ ಉಂಟು. ಕಾರ್ಯಕರ್ತರೆಲ್ಲ ಭಾಳ ಚೆನ್ನಾಗಿ ದುಡಿತಾ ಇದ್ದಾರೆ. ಓಕೆ, ಇದು ಸಂಪೂರ್ಣ ಪಾಕಶಾಲೆ ಸುಪ್ರಸಾದ ಮತ್ತು VIP ಸೆಕ್ಷನ್ನ ಸಂಪೂರ್ಣವಾದಂಥ ಒಂದು ಪುಟ್ಟ ಪರಿಚಯ ನಿಮಗೆ ಮಾಡಿದ್ದೇವೆ. ಆದಿತ್ಯ ಶೆಟ್ಟಿ, ಬಳಂಜೆ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಉಜಿರೆ.